ಆಳ್ವಾಸ್ ಜಾಂಬೂರಿಯಲ್ಲಿ ಮಕ್ಕಳಿಗೆ ಜಾದೂ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇದು ಸಾರ್ವಜನಿಕರಿಗಾಗಿರುವಂತಹ ಶೋ ಅಲ್ಲ, ಬದಲಾಗಿ ಸ್ಕೌಟ್ ಅಂಡ್ ಗೈಡ್ಸ್ನ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತವಾಗಿರುವಂತಹ ಕಾರ್ಯಕ್ರಮ. ಆಳ್ವಾಸ್ ಕ್ಯಾಂಪಸ್ನ 6 ಪ್ರತ್ಯೇಕ ವೇದಿಕೆಯಲ್ಲಿ ಪ್ರತಿದಿನ ತಲಾ 3 ಶೋ ನಡೀತಾ ಇದೆ. ರಾಷ್ಟ್ರೀಯ ಮಟ್ಟದ ಖ್ಯಾತ 18 ಜಾದೂಗರರು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಒಂದೊಂದು ಶೋನಲ್ಲಿ ಸುಮಾರು 500ಕ್ಕೂ ಅಧಿಕ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆಯವರೆಗೆ ಪ್ರದರ್ಶನವಿದೆ. ಆಸಕ್ತ ಸಾವಿರಾರು ವಿದ್ಯಾರ್ಥಿಗಳಿಗೆ ಇಲ್ಲಿ ವೀಕ್ಷಣೆಗೆ ಅವಕಾಶವಿದೆ. ಖ್ಯಾತ ಜಾದೂಗರರಾದ ಹೊಸದಿಲ್ಲಿಯ ರಾಜ್ಕುಮಾರ್, ಕೇರಳದ MP ಹಾಸಿಂ, ಸಚಿನ್, ತಮಿಳುನಾಡಿನ ಯುವನ, ಮಹಾ, ಹೈದರಾಬಾದ್ನ ಆಲಿ ಮೊದಲಾದವರು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಕುದ್ರೋಳಿ ಗಣೇಶ್, ಪ್ರಹ್ಲಾದ ಆಚಾರ್, ಸತೀಶ್ ಹೆಮ್ಮಾಡಿ, ಬೆಂಗಳೂರಿನ ವೇಣುಗೋಪಾಲ್, ಕೇಶವ ಮೊದಲಾದವರು ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ये एक फ्लोवर है, इन भैया के स्वागत के लिए आया है। ये ऐसा देखिए, वेट वेट चुर्नू आप लोग हंस रहे हैं, यहाँ पर देखिए अंगन भी तो हो रहा है, कोई टेंशन नहीं। ओके, अभी मैं